ಉಡುಪಿ ಜಿಲ್ಲೆಯಲ್ಲಿ ಅನ್ಲಾಕ್ ಆಗಿದೆ. ಜನರು ಜಿಲ್ಲಾಡಳಿತ ನೀಡಿದ ಸೂಚನೆಗಳನ್ನು ಪಾಲಿಸಿ ಕೊರೋನಾ ಮುಕ್ತ ಜಿಲ್ಲೆಯನ್ನಾಗಿಸಬೇಕು. ಸಭೆ ಸಮಾರಂಭ ಮಾಡದೆ ಮತ್ತು ಭಾಗವಹಿಸದೆ ನಮ್ಮ ಜಿಲ್ಲೆಯನ್ನ ದೇವರೇ ರಕ್ಷಿಸಬೇಕು ಅಂತ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಲಾಕ್ಡೌನ್ ತೆರವಾಗಿದೆ ಅಂತ ಸುಮ್ಮನೆ ಓಡಾಟ ಸರಿಯಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಂತ ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ. ಮಾಸ್ಕ್ ಹಾಕ್ಕೊಳ್ಳೋದಿಲ್ಲ, ವ್ಯಾಕ್ಸಿನೇಷನ್ಗೆ ಉದಾಸೀನ ಮಾಡ್ತಾರೆ, ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಿಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಭಾಳ ಹತ್ತಿರದಲ್ಲಿ ಎಲ್ಲ ಮಿಕ್ಸ್ ಆಗ್ತಾರೆ. ಸೊ ಅದನ್ನು ಜನರು ಜಾಗೃತಿ ಮಾಡದೇ ಹೋದರೆ, ಎಲ್ಲಿಯವರೆಗೆ ದೇಶದ 100ಕ್ಕೆ 100 ಜನಸಂಖ್ಯೆಗೆ ವ್ಯಾಕ್ಸಿನೇಷನ್ ಸಿಗೋದಿಲ್ವೋ ಅಲ್ಲಿಯವರೆಗೆ ನಾವು ಜಾಗ್ರತೆ ಮಾಡದೇ ಇದ್ದರೆ ಇಂಥ ಲಾಕ್ಡೌನ್ಗಳು ಪದೇ ಪದೇ ಬರ್ತದೆ. ಅದರಿಂದ ಜನರಿಗೆ ತೊಂದರೆ ಆಗುತ್ತೆ. ಈ ತೊಂದರೆಯನ್ನು ನಿವಾರಿಸಬೇಕಾದ್ರೆ ಜನರು ಲಾಕ್ಡೌನ್ ಸಡಿಲಿತೆ ಆದಾಗ ಯಾವ ರೀತಿಯಲ್ಲಿ ಜವಾಬ್ದಾರಿಯಿಂದ ನಡೆಯುತ್ತಾರೆ ಅದರ ಮೇಲೆ ಭವಿಷ್ಯ ನಿರ್ಭರವಾಗಿದೆ ಅಂತ ನಾನು ಭಾವಿಸ್ತೇನೆ.